ಕಾಂಗ್ರೆಸ್ ಅಧಿಕಾರದ ಕನಸು ಕಾಣುತ್ತಿದೆ. ಆದರೆ 2023ರಲ್ಲಿ ಮತ್ತೆ ಬಿಜೆಪಿ ಆಡಳಿತಕ್ಕೆ ಬರಲಿದೆ. ಕೂಸು ಹುಟ್ಟೋ ಮುನ್ನ ಕುಲಾಯಿ ಹೊಲಿಸಿದರು ಅನ್ನುವ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷದ್ದು ಎಂದು ರಾಜ್ಯ ಕೃಷಿ ಸಚಿವ ಬಿಸಿ ಪಾಟೀಲ್ ವ್ಯಂಗ್ಯವಾಡಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದಿಲ್ಲ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರದ್ದು ಬೇರೆ ಬೇರೆ ಬಣಗಳಿವೆ. ಅವರ ನಡುವೆ ಒಮ್ಮತವಿಲ್ಲ. ಕಾಂಗ್ರೆಸ್ನಲ್ಲಿ ಈಗ ಮೂರಾ ಬಟ್ಟೆಯಾಗಿದೆ ಎಂದು ಸಚಿವ ಬಿಸಿ ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಜಾರಕಿಹೊಳಿ ರಾಜೀನಾಮೆ ಮಾತು ಅವರ ವೈಯಕ್ತಿಕ ಅಭಿಪ್ರಾಯವಾಗಿದೆ. ಅವರು ರಾಜೀನಾಮೆ ಕೊಡೋದು ಏನೂ ಆಗಿಲ್ಲ. ಅವರು ಹೀಗೆ ಮುಂದುವರಿಯೋದು ಸೂಕ್ತವಾಗಿದೆ. ಸಿಡಿ ಜಾಲ ಸೇರಿ ಬೇರೆ ಬೇರೆ ಕಾರಣಕ್ಕೆ ಈ ವಿದ್ಯಮಾನ ನಡೆಯುತ್ತಿದೆ. ಬಿಜೆಪಿ ಪಕ್ಷದಲ್ಲಿ ಯಾರೂ ಅವರಿಗೆ ಮೋಸ ಮಾಡಿಲ್ಲ. ಸರ್ಕಾರ ಕಾನೂನು ಮತ್ತು ನ್ಯಾಯದ ಪರ ನಿಲ್ಲುತ್ತೆ. ಜಾರಕಿಹೊಳಿಯವರು ಆಪಾದನೆ ಬಂದಾಗ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಎಂದು ಅವರು ಮಂಗಳೂರಿನಲ್ಲಿ ತಿಳಿಸಿದ್ದಾರೆ. ಮುಂಚೆ ಕುಲಾಯಿ ಹೊಲಿಸಿದ್ರು ಅಂತ ಕಾಂಗ್ರೆಸ್ನವ್ರು ಕನಸು ಕಾಣ್ತಾ ಇದ್ದಾರೆ. 2023ಕ್ಕೆ ನಾವೇ ಬಂದ್ಬಿಡ್ತೀವಿ, ನಮ್ಮದೇ ಸರ್ಕಾರ ಆಗುತ್ತೆ ಅಂತ ಪ್ರಮೇಯ ಬರೋದೇ ಇಲ್ಲ. 2023ರಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ಬರ್ತದೆ. ನಾವೇ ಆಡಳಿತ ಮಾಡ್ತೀವಿ, ನಮ್ಮ ಸರ್ಕಾರನೇ ಇರ್ತದೆ. ಆದರೆ ಕಾಂಗ್ರೆಸ್ಸಿಂದು ಏನಂತ ಹೇಳಿದರೆ ಈ ಮುಸ್ಕಿನ ಗುದ್ದಾಟ. ಅವರು ಬರೀ ಬೇರೆಯವ್ರ ಬಗ್ಗೆ ಟೀಕೆ ಮಾಡ್ತೀವಿ. ಈಗ ಅವರವರಲ್ಲೇ ಅವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಈಗ ಶಿವಕುಮಾರ್ ಒಂದು ಕಡೆಗೆ, ಸಿದ್ದರಾಮಯ್ಯನವರು ಒಂದು ಕಡೆಗೆ, ಇನ್ನೊಂದು ಕಡೆ ಜಿ ಪರಮೇಶ್ವರ್ ಅವರು ಒಂದು ಕಡೆಗೆ. ಹೀಗಾಗಿ ಅಲ್ಲಿ ಕಾಂಗ್ರೆಸ್ನಲ್ಲಿ ಈಗ ಮೂರಾ ಬಟ್ಟೆ ಆಗಿಬಿಟ್ಟಿದೆ. ಅದಕ್ಕೆ ಜಾರಕಿಹೊಳಿಯವರೇ ಉತ್ತರ ಕೊಡಬೇಕು. ಜಾರಕಿಹೊಳಿಯವರ ವೈಯಕ್ತಿಕ ಅಭಿಪ್ರಾಯಗಳು, ಅವ್ರು ಯಾಕೆ ರಾಜೀನಾಮೆ ಕೊಡ್ತೀನಿ ಅಂದರು, ಯಾಕೆ ಕೊಡೋದಿಲ್ಲ, ಈಗ ಕೊಡಲ್ಲ, ಅವಾಗ ಕೊಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಅವರೇ ಕೊಡಬೇಕು. ಜಾರಕಿಹೊಳಿಯವರು ರಾಜೀನಾಮೆ ಕೊಡುವಂಥದ್ದು ಏನೂ ಆಗಿಲ್ಲ. ಈಗ ಅವರು ಎಲೆಕ್ಟ್ ಆಗಿ ಬಂದಿದ್ದಾರೆ. ಅವರು ರಾಜೀನಾಮೆ ಕೊಡದೆ ಹಾಗೆ ಮುಂದುವರಿಯೋದು